ಸೊಲ್ಮೇಲು ನಮ್ಮ ಕುಡ್ಲ ತೊಡುವಾರ್ತೆಲು ಸಮಾಜಡು ಪೊರ್ಲು ಎಂಚಾಂದು ತೋಜಾದು ಕೊರ್ತುನನೆ ವಿಶ್ವಕರ್ಮೆರಿಂದ ಕೇಂದ್ರದ ಮಂತ್ರಿ ಪರಶೋತ್ತಮ್ ರೂಪಾಲ ಪಂತೇರು ಕುಡ್ಲಡ ಆರಾಯಿತಾರ ವಿಶ್ವಕರ್ಮ ಜಯಂತಿ ದಿನ ಪಿಎಂ ವಿಶ್ವಕರ್ಮ ಯೋಜನೆ ಲೋಕಾರ್ಪಣೆ ಮಲ್ತದು ಪಾತಿರಿಯರು ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ ಮಲ್ತಿನ ಪಿಎಂ ವಿಶ್ವಕರ್ಮ ಯೋಜನೆ ಐತಾರ ಕುಡ್ಲಡು ವಿಶ್ವಕರ್ಮ ಜಯಂತಿ ದಿನ ಡಾಕ್ಟರ್ ಟಿಎಂಎ ಪೈ ಕನ್ವೆನ್ಷನ್ ಸೆಂಟರ್ ನಡತಂಡು ಕಾರ್ಯಕ್ರಮ ದುಂಬತ್ತ ಕೇಂದ್ರ ಮಂತ್ರಿ ಪರಶೋತ್ತಮ್ ರೂಪಾಲ ಕೈಚಾತುರ್ಪು ವಸ್ತುಗಳನ್ನು ತಯಾರು ಮಲ್ಪನಕ್ಲಿನ ಪಾತಿರ್ಪಾದು ಅಕ್ಲು ತಯಾರು ಮಲ್ತನ ಸುತ್ತುಲೆಯನ್ನು ತೂದು ಮಿಚ್ಚಿಗೆ ತಿಳಿಪಾಯರು ವಿಶ್ವಕರ್ಮರ್ನ ಫೋಟೋಕ್ಕೂ ಪುರ್ಪ ಪಾಡ್ದ ತುಡರ ಬೋಳ್ಪ ಪೊತ್ತಾದು ಮಂತ್ರಿಯರು ಕಾರ್ಯಕ್ರಮ ಉದೀಪನ ಮಲ್ತೇರು. ಶಾಸಕರು ವೇದವ್ಯಾಸ್ ಕಾಮತ್ ಸುರೂತ ಪಾತ್ರ ಪಂಡದು ಕರ ಮಲ್ಪುನಕ್ಲು ಬಂಗಾರದ ಬೇರೆದಕ್ಲು ಬಲೆ ನೇಯ್ಪುನಕ್ಲು ಟೈಲರ್ಲು ಓಡ ತಯಾರು ಮಲ್ಪುನಕ್ಲು ತರೆಕುಜಾಲ ದೀಪುನಕ್ಲು ಇಂಚ ಭಾರತೀಯ 18ಮ ಬೇತೆ ಬೇತೆ ಸಂಪ್ರದಾಯದ ಕಲೆಟು ಒಪ್ಪುನಕ್ಲಿನ ಈ ಯೋಜನೆ ಸೇರ್ಸಾದನೆಂದು ಪಂಡಿರು. ಇವತ್ತು ಬಹಳ ಸಂತೋಷ. ಇದ್ರ ಬಗ್ಗೆ ಎಲ್ಲ ವಿಚಾರಗಳು ಗೌರವಾನ್ವಿತ ಮಂತ್ರಿಗಳು ಹೇಳಲಿಕ್ಕಿದ್ದಾರೆ. ಆದರೆ ಕಳೆದ ನೂರಾರು ವರ್ಷಗಳಿಂದ ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡುವಂಥ ವ್ಯಕ್ತಿಗಳು, ಅದರಲ್ಲಿ ಕೂಡ ದಿನನಿತ್ಯದ ತಮ್ಮ ಜೀವನವನ್ನು ನಡೆಸುವಂಥ ಬಂಧುಗಳು, ಅವರನ್ನು ಇವತ್ತು ಗುರುತಿಸಿಕೊಂಡು ಈ ಯೋಜನೆಯಲ್ಲಿ ಸೇರಿಸಿಕೊಂಡದ್ದು ಬಹಳ ದೊಡ್ಡ ರೀತಿಯ ಒಂದು ಕೊಡುಗೆ ಈ ಭಾರತದ ಒಂದು ಇತಿಹಾಸದಲ್ಲೇ ನಾನು ಕಾಣ್ತಾ ಇರುವಂಥದ್ದು ಪ್ರಪ್ರಥಮ. ನೀವು ನೋಡಬಹುದು, ಹಲವಾರು ವರ್ಷದಿರುವಂಥ ಒಂದು ಮರದ ಕೆಲಸ ಮಾಡುವಂಥ ಕಾರ್ಪೆಂಟರ್ ಅಂತ ನಾವು ಹೇಳ್ತೀವಿ, ಬೇಡತಿ, ಅವರನ್ನು ಸರ್ಕಾರದ ಯಾವುದಾದ್ರೂ ಒಂದು ಯೋಜನೆಗೆ ಸೇರಿಕೊಂಡಿದ್ದೀರಾ ಅಂತ ಹೇಳೋದನ್ನು ನೋಡಿದ್ರೆ ಇಲ್ಲ. ಅಥವಾ ಎಲ್ಲೋ ಒಂದು ಕಡೆಗಳಲ್ಲಿ ಮೀನುಗಾರಿಕಾ ಬೋಟ್ ತಯಾರು ಮಾಡುವಂಥ ವ್ಯಕ್ತಿಗಳನ್ನ ಸೇರ್ಕೊಂಡು ಮಾಡಿದ್ರಾ ಅಂತ ಹೇಳಿದ್ರೆ ಇಲ್ಲ. ಅಥವಾ ಮಡಿಕೆ ಮಾಡುವಂಥ ಕುಂಬಾರರಿರ್ಬೋದು, ಚಿನ್ನದ ಕೆಲಸ ಮಾಡುವಂಥ ಗೋಲ್ಡ್ ಸ್ಮಿತ್ ಇರ್ಬೋದು, ಅಥವಾ ಕಲ್ಲಿನ ಕೆಲಸ ಮಾಡುವಂಥ ಕಲ್ಲಿನ ಕೆಲಸಗಾರರ ವಿಶ್ವಕರ್ಮರಿರ್ಬೋದು, ಅಥವಾ ಅವರು ಕಬ್ಬಿಣದ ಕೆಲಸ ಮಾಡುವಂಥ ವಿಶ್ವಕರ್ಮರಿರ್ಬೋದು, ಮೀನಿನ ಫಿಶಿಂಗ್ ನೆಟ್ಟನ್ನು ಮಾಡುವಂಥ ವಿಶ್ವಕರ್ಮರು ಅಂತ ಹೇಳುವಂಥ ಅವರ ಕುಸುಬ ಮುಖಾಂತರ ವಿಶ್ವಕರ್ಮರು ಅಂತ ಹೇಳುವಂಥ ಸೇರಿಸ್ಕೊಳ್ಳುವಂಥದ್ದು, ಟೈಲರ್ಗಳಿರ್ಬೋದು, ಸವಿತಾ ಸಮಾಜದ ಬಂಧುಗಳಿರ್ಬೋದು, ಹೀಗೆ 18 ವಿಭಾಗದ ವ್ಯಕ್ತಿಗಳನ್ನು, ಬಡವರನ್ನ ಅಥವಾ ದಿನನಿತ್ಯದ ಜೀವನ ಮಾಡುವಂಥ ವ್ಯಕ್ತಿಗಳನ್ನು ಇವತ್ತು ಈ ಯೋಜನೆಯಲ್ಲಿ ಸೇರಿಕೊಳ್ಳೋದು. 13,000 ಕೋಟಿ ರೂಪಾಯಿ ಈ ಯೋಜನೆ ಪ್ರಾರಂಭದ 18 ತಿಂಗಳಿಗೆ ಒಳಗಾಗಿ 1 ಲಕ್ಷ ರೂಪಾಯಿ, ಅದಕ್ಕೆ ಕೂಡ 5% ಸಬ್ಸಿಡಿ ದರದಲ್ಲಿ ಅವರಿಗೆ ವಿಶೇಷವಾಗಿ ಆ ಯೋಜನೆಯನ್ನು ಕೊಡುವಂಥದ್ದು. ಅದನ್ನು ಯಶಸ್ವಿಯಾಗಿ ಮಾಡಿದರೆ ಪುನರಪಿ 2 ಲಕ್ಷ ರೂಪಾಯಿ ಯೋಜನೆ. ಈ ವಿಶೇಷವಾದಂಥ ಯೋಜನೆ ಇವತ್ತು ಮಂಗಳೂರಿನಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಬಂದಂಥ ಈ ಹಿಂದೆ ಸಾಗರ ಪರಿಕ್ರಮದ ಕಾರ್ಯಕ್ರಮವನ್ನು ಇಡೀ ಭಾರತದ ಕರಾವಳಿ ಭಾಗದಲ್ಲಿ ಯಶಸ್ವಿಯಾಗಿ ಅನುಷ್ಠಾನ ಮಾಡಿದಂಥ ಗೌರವಾನ್ವಿತ ಮಂತ್ರಿಗಳು ಈ ಕಾರ್ಯಕ್ರಮದ ಉದ್ಘಾಟನೆಗೆ ಮಂಗಳೂರಿಗೆ ಬಂದಿದ್ದಾರೆ. ಕೇಂದ್ರ ಮಂತ್ರಿಯರು ಬುಕ್ಕ ಇಲಾಖೆ ಅಧಿಕಾರಿನ ಒಟ್ಟಿಗೂ ಪಾತ್ರಕತೆ ನಡೆತಂಡು ಕೇಂದ್ರ ಮಂತ್ರಿ ಪರಶೋತ್ತಮ್ ರೂಪಾಲ ಉದಿಪನ ಭಾಷಣ ಮಲ್ತದು. ಈ ಯೋಜನೆ ಉದಿಪನ ಮಲಿಪೆರೆ ಕುಡ್ಲಾಗ ಬತ್ತದ ಭಾರಿ ಖುಷಿ ಆತಂಡು ವಿಶ್ವಕರ್ಮೆರು ಇಜ್ಜಿನ ವ್ಯವಸ್ಥೆಯನ್ನು ಎನ್ನೇರನೆ ಕಷ್ಟ ಸಾಧ್ಯ ಆತು ಸಮಾಜಡು ಜನಕ್ಲಿಗೆ ಪೊರ್ಲು ಎಂಚಾಂದು ತೋಜಾದು ಕೊರ್ತುನನಿ ವಿಶ್ವಕರ್ಮೆರಂದು ಪುಗಾರ್ನಾರು ವಿಶ್ವಕರ್ಮೆರಗಾದ ಈ ಯೋಜನೆ ಜಾರಿ ಮಲ್ತೊಂದುಲ್ಲ ಅಂದು ಪಂಡಿರು. भगवान विश्वकर्मा जी के सीधे प्रतिनिधि जो हमारी सारी सृष्टि को खूबसूरत बना रहे थे, मगर शासन की व्यवस्था अपनी अपनी होती है, ऐसे समुदाय को अभी तक शासन के साथ जोड़ने का कोई मौका नहीं मिला था. प्रधानमंत्री नरेंद्र मोदी जी के दिमाग में ये आ गया और उन्होंने आज पीएम विश्वकर्मा योजना लॉन्च करके ऐसे 18 समुदायों को भारत सरकार के साथ जोड़ने का काम करते हैं.
आप तो अपना काम अपने आप ही कर रहे थे। अभी हमारे बोर्ड मेकर भाई बोल रहे थे कि हमने तो कभी सोचा भी नहीं था कि ये सरकार वाले कभी हमारा नाम लेंगे भी या नहीं लेंगे। हमारे यहाँ वो बोल रहे थे तभी मुझे ये लग रहा था कि बात तो सही है। ये मैं भी ये बटन पहन के निकलता हूँ, मगर ये गोल्ड स्मिथ का काम है, इसका स्मरण हमको नहीं होता है। हमारा कुर्ता पैजामा कैसा लगता है वो हम 10 लोगों को पूछते हैं, मगर वो हमारे टेलर को कभी हम धन्यवाद नहीं कहते हैं। ऐसे सभी लोगों को भारत सरकार ने योजना बनाकर राष्ट्र के विकास के साथ जोड़ने का, आरंभ करने का आज दिवस लिया है। और मुझे बताते हुए बहुत बड़ी खुशी हो रही है कि विश्वकर्मा जी का ये प्रागट्य दिवस भी है और हमारे प्रधानमंत्री जी का भी प्रागट्य दिवस है। आज योग है, मोदी जी का भी जन्मदिन है, तो विश्वकर्मा प्रभु के आशीर्वाद प्रधानमंत्री श्री मोदी जी के ऊपर रहे, ऐसी विश्वकर्मा समुदाय की ओर से मैं विश्वकर्मा जी के चरणों में प्रार्थना भी करता हूं। साथियों, मेहनत से रोजी रोटी कमाना पहला धर्म इन लोगों का। विश्वकर्मा समुदाय का काम देखो आप। ರಾಜ್ಯದ ಮೀನುಗಾರಿಕೆ ಮಂತ್ರಿ ಮಂಕಾಲ ವೈದ್ಯ, ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು, ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ, ವಿಧಾನ ಪರಿಷತ್ ಸದಸ್ಯರು ಕೋಟ ಶ್ರೀನಿವಾಸ ಪೂಜಾರಿ, ಜಿಲ್ಲಾಧಿಕಾರಿ ಮುಲೈ ಮೊಹಿಲನ್, ಭಾರತ ಸರ್ಕಾರದ ಮೆರೈನ್ ಫಿಶರೀಸ್ ಜಂಟಿ ಕಾರ್ಯಂತಿರೆ ನೀತು ಕುಮಾರಿ ಪ್ರಸಾದ್, ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಬೋರ್ಡ್ದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಎಲ್.ಎನ್. ಮೂರ್ತಿ, ರಾಜ್ಯ ಸರ್ಕಾರದ ಮೀನುಗಾರಿಕಾ ಇಲಾಖೆ ನಿರ್ದೇಶಕರು ದಿನೇಶ್ ಕುಮಾರ್ ಕಲಾಯತ್ ಪಾಲ್ಗೊಂಡಿರು. ಭಾರಿ ರಬ್ಬಸೊಡು ಬತ್ತಿನ ನಗರ ಖಾಸಗಿ ಸಾರಿಗೆ ಬಸ್ಸೊಂಜಿ ಅಡ್ಡದಿಡ್ಡಿ ಒಟ್ರಾಸಿಪೋದು ಡಿವೈಡರ್ ಕೈತಲ ಮಾರ್ಗ ಕಡಪೆರ ಉಂತುದನ ರಡ್ಡು ಚಕ್ರದ ಗಾಡಿಗೂ ಎಡ್ತು ನಡೆದವರ ಗಾಡಿದ ಇರುವೇರಿಗಳ ಜೋರುದ ಪೆಟ್ಟಾಯಿನ ಸಂಗತಿ ಸುರತ್ಕಲ್ ಪೊಸಬೊಟ್ಟು ನಡೆತದನು. ಭಾರಿ ರಬ್ಬಸುಡು ಬತ್ತಿನ ನಗರ ಖಾಸಗಿ ಸಾರಿಗೆ ಬಸ್ಸೊಂಜಿ ಅಡ್ಡದಿಡ್ಡಿ ಒಟ್ರಾಸಿಪೋದು ಡಿವೈಡರ್ ಕೈತಲ ಮಾರ್ಗ ಕಡಪೆರ ಉಂತುದನ ರಡ್ಡು ಚಕ್ರದ ಗಾಡಿಗೂ ಎಡ್ತು ನಡೆದವರ ಗಾಡಿದ ಇರುವಿರಿಗಳ ಜೋರುದ ಪೆಟ್ಟಾಯಿನ ಸಂಗತಿ ಸುರತ್ಕಲ್ ಪೊಸಬೊಟ್ಟು நடத்துதுண்டு. பஸ் எடுத்தின ஃபோர்ஸ் ಇಂಚೆ ಇತ್ತಿನ ಪಂಪನೆಕ್ಕೆ ಸಿಸಿ ಕ್ಯಾಮೆರಾ ಸಾಕ್ಷಿ ಆದಿತ್ತಂಡು. ಪೆಟ್ಟಾಯಿನಕ್ಲಿನ ಹಳೆಯಂಗಡಿದ 20 ವರ್ಷ ಪ್ರಾಯದ ಮಹಮ್ಮದ್ ಶಾಹಿಲ್ ಬೊಕ ಪಕ್ಷಿಕೆರೆತ 14 ವರ್ಷದ ಅರಾಫತ್ ಪಣದ ಗುರುತು ಮಲ್ತದಂಡು. ಡಿವೈಡರ್ ಕೈತಲ ಮಾರ್ಗ ಕಡಪೆರೆ ಕಾತೊಂದುಪ್ನಗ ರಡ್ಡು ಚಕ್ರದ ಗಾಡಿಗೆ ಬಸ್ ಎಡ್ತದಂಡು. ಗುಮನ ಕೊರನ್ನ ಬಸ್ ಡ್ರೈವರ್ ಮಿತ್ತು ಕುಡ್ಲ ಬಡಕೈ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು. ಪೆಟ್ರೋಲ್ ಕನೇರೆ ಕುಪ್ಪಿಕೊರ್ಲೆಂದು ಒಂಜಿ ಇಲ್ಲಡ್ಕೆಂದು ಪೊಂಜನ ಕಂಟಿಲಿಡಿದು 5 ಪವಂದ ಕರಿಮಣಿ ಒಯ್ತದು ಬೇತಕ್ಲಿನ ಬೈಕ್ ಲಕ್ಕಾದ ಪದ್ರಾಡಾಯಿನ ಸಂಗತಿ ಮುಲ್ಕಿ ಕೈತಲ್ದ ಬೆಳ್ಳ 2 ನಡೆತಂಡೆ. ಐತರ ಮಧ್ಯಾಹ್ನ ಮುಲ್ಕಿ ಕೈತಲ್ದ ಬೆಳ್ಳ 2 ವಸಂತಿ ಶೆಟ್ಟಿ ಪನ್ಪನ ಪೊಂಜನ ಕಿಕ್ಕಲ್ದ ಕಂಟಿ ಒಯ್ತಿದ್ದೀರು. ರಾಜ್ಯ ಮಾರ್ಗೊಡ್ದು ಚಂದ್ರಮೌಳೀಶ್ವರ ದೇವಸ್ಥಾನದಂಚಿ ಪೋಪನ ಮಾರ್ಗದ ಬಸ್ ಸ್ಟ್ಯಾಂಡ್ ಕೈತಲು ವಾಸ ಮಲ್ತಂದುಪುನ ಸದಾಶಿವ ಶೆಟ್ಟಿ ಬೊಕಾರಿನ ಬುಡಿದಿ ವಸಂತಿ ಶೆಟ್ಟಿಯರ್ನ ಕೈತಡೆ ಗುರ್ತಾರ್ಥ ಇಜ್ಜಂದನ ಒರಿ ಬೈಕ್ಡ್ ಬತ್ತದು ಪೆಟ್ರೋಲ್ ಖಾಲಿ ಆತನು ಪೆಟ್ರೋಲ್ ದಿಂಜಾಯರ ಕುಪ್ಪಿ ಬೋಡು ಕೆಂದಿ. ವಸಂತಿ ಶೆಟ್ಟಿ ನೀರ್ದ ಖಾಲಿ ಕುಪ್ಪಿ ಕೊರ್ದಿತ್ತದು ಆಯಾಲ್ ಪಡ್ದು ಪೋತೆ ಒಂತೆ ಪೊರ್ದು ಕರಿದು ಪಿರ ಬೈದೆ ಬೇತೆ ಕುಪ್ಪಿ ಕೋರ್ಲೆ ಪಂಡದು ವಸಂತಿ ಶೆಟ್ಟಿ ಪಿದೈ ಬಣ್ಣಗ ಮೂವೀರ್ ಕಂಟಿಲ್ದಡಿ ರಡ್ಡು ಬೀಸತಿ ಪತ್ತದು ಪೋಡಿಪಾದು ಕರಿಯಣಿ ಒಯ್ತದೇರು. ವಸಂತಿ ಶೆಟ್ಟಿ ಜೋರು ಬೊಬ್ಬೆ ಪಾಡ್ನಾಗ ಕಂಡಲು ಜಾಗಿಡ್ದು ಪದ್ರಾಡಾತಿರು. ಕರಿಮಣಿತ ಒಂಜಿ ತುಂಡು ಅಲ್ಪ ಬೂಡ್ತಂದು 5 ಪವನ್ ಬಂಗಾರದ ಕರಿಮಣಿ ರಟ್ಟಾದಿರೆಂದು ವಸಂತಿ ಶೆಟ್ಟಿ ಮುಲ್ಕಿ ಪೊಲೀಸ್ ಸ್ಟೇಷನ್ಗೆ ಕೊರ್ನ ದೂರು ತಿರಿಪಾದಿರು. ರಾಜ್ಯ ಮಾರ್ಗ ಕೊಳ್ನಾಡು ಚಂದ್ರಮೌಳೀಶ್ವರ ತಿರ್ಗಸ್ ಬಸ್ ಸ್ಟ್ಯಾಂಡ್ ಕೈತಲು ಐತರ ಕಾಂಡೆ ಉಂತಾದಿತ್ತಿನ ಬೆಳ್ಳಾಯರ್ದ ಸೂರ್ಯಪ್ರಕಾಶ್ ಭಟ್ ಪನ್ಪುನಾರಿನ ಬೈಕ್ ತೋಜಂದೆ ಆದಿತ್ತದು ಕಳುವೆರು ಕಂಟಿ ಒಯ್ತದು ಬೈಕ್ಡ್ ಪದ್ರಾಡ ಆತಿರಂದು ಎಣ್ಣದುಂಡು. ಜತ್ತದುಲ್ಲ ಇವನ್ನ ಪಿರಾಡ್ದವ್ರಿ ಹುಡುಗಿ ಬತ್ತಿ ಬೀಗಲಗೆ ಇದ್ದಿಜ್ಜ ಅಮ್ಮ ಪೆಟ್ರೋಲ್ ಪಾಟ್ರೆ ಒಂಜಿ ಬಾಟ್ಲು ಕೊರ್ಪರಕ್ಕೆ ಎಂಟಿ ಉಲಾಯ್ ಪೋದು ಕಂತು ಕೊರಿಯ ಕೊರು ಡಾಕ್ಟರ್ ಬಂದಿರ್ ಪುಲೋ ಜರ ಇರೇಗಿತ್ತೆ ಪೋದು ಮರ್ದಿಗೆ ತೊಂದಿರಿ ಯಾನ್ ಕೀಲ್ ಪಾಡಿಯ ಮರ್ದಿಗೆ ತೊಂಡೆ ಗೆತ್ತೊಂದು 5 ನಿಮಿಷನ ಕುಡಬತ್ತಿ ಅವು ಮಲ್ಲಾಂಡಿಗೆ ಅಮ್ಮ ಎಲ್ಯ ಕೊರುಡ್ಗೆ ಅಂಡೆ ಎಲ್ಯ ಕೊರುಡು ಬಂದು ಪತೊಂಬಂದ ನೆಟೆ 3 ಜನ ಬಿಸತ್ತಿ ಅನ್ನ ತಿಗಲಿಗೆ ಪಾಡ್ರೆ ಬೈದೀರು ಯಾನ್ ದಾದ ಮಲ್ಪುನಿ ಹೆಂಗ್ ಕಂಚಿನ ದಾದ ಹುಡುಗ ಆಯ್ ಹುಡುಗಿ ತಿಕ್ತಿರ್ಲಿಕ್ಕೆ ಏನೇ ನಡ ಬಾಟ್ ತೂರ ಬಂಡಕು 4 ಜನಲ ಗ್ಯಾಂಗ್ದ ಕೊಟ್ಟು ಬಲ್ಪುಯರು
ಬೊಬ್ಬೆ ಬಣ್ಣಗೆ ಬೊಕ್ಕವಿ ಏನ್ ಬಾಟ್ಲು ಉಲಾ ಹಿಡ್ದು ಪಿದೈ ಬಣ್ಣನೆ ಬಿಸತಿ ಪತ್ತದಿರತ್ತೆ ಇಂಕ್ ಕರಿಯ ಮನಿ ಕೈ ಬಾರ್ದೇರು ಗೊರಿ ಪಾಡ್ದು ಹೊರ್ತೀರು ಹೊರ್ತದು ಏನ್ ಜೋರ್ದು ಬೊಬ್ಬೆ ಬಣ್ಣಗ ಅವೆಲ್ಲ ಕೊಂಬಲ್ತೀರು ನೆಟ್ಟೇನೆ. ಶ್ರೀಕೃಷ್ಣನ ಸಂದೇಶ ಲೋಕವು ಮುಟ್ಟುನ ಲೋಕಪರ್ಯಾಯ ಒಂದು ಆವಡೊಂದು ರಾಜ್ಯಸಭಾ ಸದಸ್ಯರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಧರ್ಮಸ್ಥಳ ಪಂತೇರು 2024 ಪುತ್ತಿಗೆ ಮಠದ ಪರ್ಯಾಯ ಸಮಿತಿದ ಕಾರ್ಯಾಲಯ ಉದಿಪನ ಮಲ್ತೇರು. 2024 ಜನವರಿ 17 ಒಡಿಪುಡು ನಡಪನ ಪುತ್ತಿಗೆ ಮಠದ ಪರ್ಯಾಯ ಮಲ್ಲಗುಚ್ಚೆದ ಎದುಕೊನ್ನ ಸಮಿತಿ ಬೊಕ್ಕ ಕಾರ್ಯಾಲಯ ಕಟ್ಟದೇರು. ರಾಜ್ಯಸಭಾ ಸದಸ್ಯರು ಸಮಿತಿದ ಮರ್ಯಾದೆ ಗುರುಕಾರ್ಯರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಧರ್ಮಸ್ಥಳ ಪರ್ಯಾಯ ಎದುಕೊನ್ನ ಸಮಿತಿ ಬೊಕ್ಕ ಆಫೀಸಿನ ಉದಿಪನ ಮಲ್ತೇರು. ದುಂಬುದ ಶಾಸಕರೈನ ರಘುಪತಿ ಭಟ್ ಸುರೂತ ಪಾತ್ರೆ ಪಣದು ಸ್ವಾಮೀಜಿಯರ್ನ ಮಾರ್ಗದರ್ಶನೋಡು 21 ಸಮಿತಿಯನ್ನು ಕಟ್ಟದನೆಂದು ಪರ್ಯಾಯ ಮೆರವಣಿಗೆದ ಮಾಹಿತಿ ಕೊರಿಯರು. ಮುಖ್ಯ ಪದಾಧಿಕಾರಿಗಳ ಪಟ್ಟಿಯನ್ನು ಘೋಷಿಸಿ ಆನಂತರ ಪೂರ್ಣ ಸಮಿತಿಯನ್ನು ಮಾಡಬೇಕು ಅಂತರುವ ಆದೇಶದ ಪ್ರಕಾರ ಅವರ ಸಲಹೆಯನ್ನು ಪಡ್ಕೊಂಡು ಈಗಾಗಲೇ 21 ಸಮಿತಿಗಳು, ವಿವಿಧ ಸಮಿತಿಗಳು ಈಗಾಗಲೇ ರಚನೆಯಾಗಿದೆ. ಅದರಲ್ಲಿ ಹೊರೆಕಾಣಿಕೆ ಸಮಿತಿ, ಆರ್ಥಿಕ ಸಮಿತಿ, ವಸತಿ ಸಮಿತಿ, ಭದ್ರತಾ ಸಮಿತಿ, ಈ ರೀತಿಯ ಊಟೋಪಚಾರ ಸಮಿತಿ, ಎಲ್ಲ ಬೇರೆ ಬೇರೆ ಸಮಿತಿಗಳ ಒಂದು ರಚನೆಯಾಗಿ ಹಲವಾರು ಸಮಿತಿಗಳ ಸಭೆಯೂ ಈಗಾಗಲೇ ಆಗಿದೆ. ಯಾವ ರೀತಿ ಆಗಬೇಕು ಅಂತ ಹೇಳುವಂಥದ್ದು ಸ್ವಾಮೀಜಿಯವರ ಬಯಕೆಯನ್ನು ವ್ಯಕ್ತಪಡಿಸಿಕೊಂಡು ಅವ್ರ ಹತ್ರ ಕೇಳ್ಕೊಂಡು ಮಾರ್ಗದರ್ಶನ ಪಡ್ಕೊಂಡು ನಾವು ಒಂದಷ್ಟು ಯೋಚನೆಯನ್ನು ಮಾಡಿದ್ದೇವೆ. ಇವತ್ತು ಪೂಜ್ಯ ಗೌರವಾಧ್ಯಕ್ಷರ ನೇತೃತ್ವದಲ್ಲಿ ಇದಕ್ಕೊಂದು ಮುಂದುವರಿಸುವಂಥ ಕಾರ್ಯವನ್ನು ಇವತ್ತಿನಿಂದ ಮಾಡಬೇಕಾಗಿದೆ. ವಿಶೇಷವಾಗಿ 2-3 ಸಂಗತಿಗಳು. ಒಂದು, ಪುತ್ತಿಗೆ ಶ್ರೀಪಾದರು ಹಿಂದಿನ ಪರ್ಯಾಯಗಳಲ್ಲಿ ರಚಿಸಿದಂಥ ಸ್ವಾಗತ ಗೋಪುರ ಯಾವಾಗಲೂ ನಾವು ಜೋಡುಕಟ್ಟೆಯಿಂದ ಪ್ರಾರಂಭ ಆಗೋದು. ಸ್ವಾಮೀಜಿಯವರು ಜೋಡುಕಟ್ಟೆಯಲ್ಲೇ ಇರ್ತಾರೆ, ಆದರೆ ಗೋಪುರದವರೆಗೆ ಡೆಕೋರೇಷನ್ ಲೈಟಿಂಗನ್ನು ಮಾಡಿ ಅಲ್ಲಿಂದಲೇ ಮೆರವಣಿಗೆಯನ್ನು ಪ್ರಾರಂಭಿಸಬೇಕು ಅಂತ ಒಂದು ಯೋಚನೆಯನ್ನು ಅದಕ್ಕೆ ಬೇಕಾದಂಥ ತಯಾರಿಯನ್ನು ಮಾಡಿದೆ. ಮತ್ತು ಸ್ವಾಮೀಜಿಯವರು ದಂಡತೀರ್ಥಕ್ಕೆ ಸ್ನಾನಕ್ಕೆ ಬೆಳಿಗ್ಗೆ ಹೋಗೋದ್ರಿಂದ ಅಲ್ಲಿಂದಲೇ ದೀಪಾಲಂಕಾರಗಳು ಮತ್ತು ಇದನ್ನು ಪ್ರಾರಂಭಿಸಬೇಕು. ಅದಕ್ಕೂ ಪ್ರಾಯೋಜಕತ್ವಕ್ಕೂ ವ್ಯಕ್ತಿಗಳು ಬಂದು ಅದು ತಯಾರಿಗಳು ಆಗಿದೆ. ಅಂದರೆ ಒಂದು ರೀತಿಯಲ್ಲಿ ಪರ್ಯಾಯ ಬರುವಂಥ ಪ್ರದೇಶ ಮಾತ್ರ ಇಡೀ ಉಡುಪಿಯಲ್ಲಿ ವಿದ್ಯುತ್ ಅಲಂಕಾರ ಮತ್ತು ನಗರದ ಸೌಂದರೀಕರಣ ಆಗಬೇಕು ಅಂತ ಹೇಳುವಂಥ ಒಂದು ಯೋಚನೆಯನ್ನು ಮಾಡಿದೆ. ಸಮಿತಿ ಗುರುಕಾರ್ಯರು ಡಾಕ್ಟರ್ ಎಚ್.ಎಸ್. ಬಳ್ಳಾಲ್ ಪಾತಿರ್ದೆ ಪರ್ಯಾಯದ ಸಂದೇಶ ಲೋಕದ ಮೂಲೆ ಮೂಲೆಗೆ ಮುಟ್ಟೋಡು ಪಂಡಿರು. ಸ್ವಾಮೀಜಿಯವರ 4ನೇ ಪರ್ಯಾಯವನ್ನು ನಾವೆಲ್ಲ ಒಟ್ಟಿಗೆ ಸೇರಿ ಬಹಳ ವಿಜೃಂಭಣೆಯಿಂದ ನಡೆಸುವಂತೆ ನಿಮ್ಮನ್ನೆಲ್ಲ ಕೋರಿ, ಇವಾಗಲೇ ಹೇಳಿದ ಹಾಗೆ ಬಹಳಷ್ಟು ಸಮಿತಿಗಳನ್ನು ಇವಾಗ ಕಾವಲದಲ್ಲಿ ಉದ್ಘಾಟಿಸಿದ್ದಾರೆ. ಅದು ಮಾತ್ರ ಅಲ್ಲ, ಈ ಸಮಿತಿಯಲ್ಲಿ ಎಲ್ಲರನ್ನೂ ಸೇರಿಸಲಿಕ್ಕಾಗಲಿಲ್ಲ. ಇನ್ನು ಯಾರ್ಯಾರು ಇಚ್ಛೆ ಉಂಟು ಅವರೆಲ್ಲ ಈ ಸಮಿತಿಯಲ್ಲಿ ಹೊಂದಿಸಿಕೊಳ್ಳಬಹುದು. ಅದು ಮಾತ್ರ ಅಲ್ಲ, ಸಮಿತಿಯಲ್ಲಿ ಇಲ್ಲದವರು ಕೂಡ ಈ ಒಂದು ಕಾರ್ಯಕ್ರಮ, ಈ ಒಂದು ಪರ್ಯಾಯವನ್ನು ಬಹಳಷ್ಟು ವಿಜೃಂಭಣೆಯಿಂದ ನಡೆಸಲಿಕ್ಕೆ ತಾವೆಲ್ಲರೂ ಸಹಾಯ ಮಾಡಬೇಕೆಂದು ನಾನು ಅಧ್ಯಕ್ಷನಾಗಿ ನಿಮ್ಮನ್ನೆಲ್ಲರನ್ನು ಕೋರಿ ಈ ಒಂದು 2024ನೇ ಸೂಣೇಂದ್ರ ತೀರ್ಥ ಸ್ವಾಮೀಜಿಯವರ 4ನೇ ಪರ್ಯಾಯ ಬಹಳ ವಿಜೃಂಭಣೆಯಿಂದ ಜರಗಲಿ ಅಂತ ನಿಮಗೆಲ್ಲರೂ. ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಪಾತಿರ್ದು ಲೋಕದ ಮೂಲೆಗಳ 24 ಗಂಟೆದ ಉಲ ಇಪ್ಪೋದು ಮುಟ್ಟೋಲಿ ಇಂಚಿನ ಪೊರ್ತರು ಶ್ರೀಕೃಷ್ಣನ ಸಂದೇಶ ಲೋಕಕ್ಕೂ ಮುಟ್ಟುನ ಲೋಕ ಪರ್ಯಾಯ ಒಂದು ಆವಡು SDM ಆಯುರ್ವೇದ ಆಸ್ಪತ್ರೆಡು 25 ಕೋಣೆಲೇನು ಬಿನ್ನೆರು ಉಂತೆರೆಗಾದ ಕೊರಿಯರ್ ಉಲ್ಲ ಅಂತ ಪಂಡೇರು. ಮುಖ್ಯವಾಗಿ ಈ ವರ್ಷದ ವಿಶೇಷತೆ ಏನು ಈ ಪರ್ಯಾಯದ್ದು ಅಂತಂದರೆ, ಪುರಂದರದಾಸ ಹೇಳಿದ ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಅಂತ ಅವರು ಭಾಳ ಸುಂದರವಾಗಿ ಹೇಳಿದ್ದಾರೆ. ಅಂದರೆ ನಾವು ಹೇಳ್ತೇವೆ ಈಗ ವರ್ಲ್ಡ್ ಹ್ಯಾಸ್ ಬಿಕಮ್ ಸ್ಮಾಲ್ ಅಂತ, ಸ್ಮಾಲ್ ವಿಲೇಜ್ ಅಂತ, ಒಂದು ಸಣ್ಣ ಹಳ್ಳಿ ಆಗಿದೆ ಪ್ರಪಂಚ ಅಂತ ಹೇಳ್ತೇವೆ. ಹಾಗಾಗಿ ಇದನ್ನು ಭಾಳ ಹಿಂದೆ ಪುರಂದರದಾಸರು ಇಡೀ ವಿಶ್ವವನ್ನು ಸಣ್ಣ ಒಂದು ಪುಟ್ಟ ನಗರವಾಗಿ, ಪುಟ್ಟದ ಪ್ರದೇಶವಾಗಿ ಮಾಡಿ ಕೃಷ್ಣನ ಬಾಯಲ್ಲಿ ತೋರಿಸುವ ಶಬ್ದ ಮಾಡಿದ್ದಾರೆ. ಹಾಗಾಗಿ ಇವತ್ತು ವಿಶ್ವ ಅಂತಂದರೆ ನಾವು ಎಷ್ಟು ಗಂಟೆ ಪ್ರಯಾಣ ಅಂತ ಕೇಳ್ತೇವೆ, 18 ಗಂಟೆ, 16 ಗಂಟೆ, 14 ಗಂಟೆ ಅಂತೇಳಿ. ಅಷ್ಟು ಯಾವ ಪ್ರದೇಶಕ್ಕೆ ಹೋಗಬೇಕಾದ್ರೂ ಕೂಡ ಕೇವಲವೇ ಗಂಟೆಗಳಲ್ಲಿ 24 ಗಂಟೆ ಒಳಗೆ. ಮೊದಲು ಬೊಂಬೈಗೆ ಹೋಗಬೇಕಾದ್ರೆ 24 ಗಂಟೆ ಆಗ್ತಿತ್ತು. ಈಗ ಯಾವುದೇ ದೇಶಕ್ಕೆ ಹೋಗಬೇಕಾದ್ರೆ 24 ಗಂಟೆ ಒಳಗೆ ತಲುಪುವುದಂಥ ಸಣ್ಣ ಭೂಮಿಯಾಗಿದೆ ಇದು. ಹಾಗಾಗಿ ಇವತ್ತು ಈ ಸಂದರ್ಭದಲ್ಲಿ ವಿಶ್ವಕ್ಕೆ ನಾಯಕನಾಗಿರ್ತಕ್ಕಂಥ, ವಿಶ್ವಾದರ್ಶನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ಸಂದೇಶವನ್ನು ವಿಶ್ವಕ್ಕೆ ಕೊಡುವಂಥ ಪರ್ಯಾಯ ಇದಾಗಬೇಕು ಅಂತ ನಾನು ಆಸೆ ಪಡ್ತೇನೆ. ಯಾಕೆಂದರೆ ನಮ್ಮ ಪೂಜ್ಯ ಶ್ರೀಪಾದರು, ಪುತ್ತಿಗೆ ಶ್ರೀಪಾದರು ವಿಶ್ವಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ. ಅನೇಕ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದಾರೆ. ನಾನು ನೋಡಿದ್ದೇನೆ ಅನೇಕ ಸಮ್ಮೇಳನಗಳು, ಬೇರೆ ಬೇರೆ ದೇಶದ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಸಮ್ಮೇಳನಗಳು, ಶಾಂತಿ ಸಮ್ಮೇಳನ, ವಿಶ್ವ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಅಲ್ಲಿ ಪ್ರಧಾನ ವ್ಯಕ್ತಿಯಾಗಿ ನಿಂತು ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು
ವಿಶ್ವಕ್ಕೆ ಶಾಂತಿಯ ಸಂದೇಶ ಬಹಳ ಅಗತ್ಯವಾಗಿದೆ. ಯಾವ ದೇಶಕ್ಕೆ ಹೋಗಲು ಕೂಡ ಅಲ್ಲಿ ಪರಸ್ಪರ ಹೋರಾಟ, ಪರಸ್ಪರ ಜಗಳಗಳು, ಯುದ್ಧಗಳು ಆಗ್ತಾ ಇದೆ. ಆಮೇಲೆ ಹಾನಿ, ಈಗ ಬೇರೆ ಬೇರೆ ದೇಶಗಳಲ್ಲಿ ಅನೇಕ ರೀತಿಯ ಪ್ರಾಕೃತಿಕವಾದ ಹಾನಿಗಳಾಗ್ತಾ ಇದೆ, ಪ್ರಾದೇಶಿಕವಾದ ಹಾನಿಗಳಾಗ್ತಾ ಇದೆ, ರಾಜಕೀಯವಾದ ಹಾನಿಗಳಾಗ್ತಾ ಇದೆ. ಅದನ್ನೆಲ್ಲ ನಿಲ್ಲಿಸಬೇಕಾದರೆ ಇವತ್ತು ಭಗವಾನ್ ಶ್ರೀಕೃಷ್ಣನ ಸಂದೇಶಗಳು ಬಹಳ. ಪುತ್ತಿಗೆ ಪರ್ಯಾಯ ಅಧಿಕೃತ ಗುರುತು ಮಾರ ಬೊಕ್ಕ QR ಕೋಡ್ನು ಹೆಗ್ಗಡೇರು ಬಿಡುಗಡೆ ಮಾಡ್ತಾರೆ. ಹೆಗ್ಗಡೇರು ಸಮಿತಿದ ಮರ್ಯಾದಿ ಗುರುಕಾರರಿಂದ ಆರೆಗೆ ಮರ್ಯಾದಿ ಸ್ಥಾನದ ಬಗೆಟು ಓಲೆ ಕೊರಿಯರು. ಮರ್ಯಾದಿ ಪಣವ್ ಅಧಿಕಾರಿ ನಾಗೇಶ್ ಹೆಗಡೆ, ಪಣವ್ ಅಧಿಕಾರಿ ರಂಜನ್ ಕಲ್ಕೂರ, ಮಹಾಪೋಷಕರು ಶಾಸಕರಾದ ಗುರುಮೆ ಸುರೇಶ್ ಶೆಟ್ಟಿ, ಕಿರಣ್ ಕುಮಾರ್ ಕೊಡ್ಗಿ, ಗುರುರಾಜ್ ಗಂಟಿಹೊಳೆ, ಯಶ್ಪಾಲ್ ಏಸುವರ್ಣ, ಆನೆಗುಡ್ಡೆ ಕ್ಷೇತ್ರದ ಮುಕ್ತೇಸರಿಯರು ಸೂರ್ಯನಾರಾಯಣ ಉಪಾಧ್ಯಾಯ, ಮರ್ಯಾದಿ ಕಾರ್ಯಂತರು ಹೇರಂಜ ಕೃಷ್ಣ ಭಟ್, ಕಟೀಲ್ ಲಕ್ಷ್ಮೀನಾರಾಯಣ ಅಸ್ರಣ್ಣ, ಕೆ ರಮೇಶ್ ಭಟ್, ಪ್ರಸನ್ನ ಆಚಾರ್ ಈ ಪೊರ್ತುಡಿತ್ತೇರು. ಸಿಸಿಬಿ ಪೊಲೀಸರು ಬಂಧನ ಮಲ್ತನ ಏರಿನ ತನಕ ಪೊಲ ಬೀಜಿ ತಾನು ಏರಡಲ ಫೋನ್ ಡಾವಡಿ ಎಡ್ಡೆ ಕಾರ್ಯೋಡಾವಡು ಪಾತಿರುದುಜೆ ಚೈತ್ರ ಕುಂದಾಪುರನ ಗುರ್ತುನಿ ಇಜ್ಜಿಂದು ಕಾರದ ಶಾಸಕರು ರಾಜ್ಯದ ದುಂಬುದ ಮಂತ್ರಿ ವಿ ಸುನೀಲ್ ಕುಮಾರ್ ಒಡಿಪುಡು ಪಂತೇರು. ಬೈಂದೂರು ವಿಧಾನಸಭಾ ಕ್ಷೇತ್ರಡು ಓಟು ಗುಂತೆರೆ ಟಿಕೆಟ್ ದೆಪ್ಪಾದ ಕೊರಪೆಂದು ಉದ್ಯಮಿಗೆ ಚೈತ್ರ ಕುಂದಾಪುರ ಬೊಕ್ಕ ಒಟ್ಟು ಗಿತ್ತನಕ್ಲ ಮೋಸ ಮಲ್ತನ ಕೇಸಿಗೆ ಸಂಬಂಧಪಟ್ಟದು ದುಂಬುದ ಮಂತ್ರಿ ಇತದ ಶಾಸಕರು ವಿ ಸುನೀಲ್ ಕುಮಾರ್ನ ಪುದರ್ ಕೇಂದ್ರ ಬತ್ತ ನಡೆದವರ ಆರ ಒಡಿಪುಡು ಈ ಬಗೆಟ್ ಅಭಿಪ್ರಾಯ ಕೊಡ್ತೇರು. ಬಿಜೆಪಿ ಪುದರಡು ಏರ್ಲ ಮೋಸ ಮಲ್ಪೆರ ಬಲ್ಲಿ ಸಿಸಿಬಿ ಬಂಧನ ಮಲ್ತನ ಏರಿನಲ ಎಂಕ್ ಪೊಲ ಬಿಜ್ಜಿ ಯಾನ್ ಏರಡಲ ಫೋಂಡು ಪಾತಿರ್ದಜಿ ಓಲ್ಲ ಎಡ್ಡೆ ಕಾರ್ಯೋಡುಲ ಪಾತಿರ್ದಜಿ ಅಳನ ಗುರ್ತನೇ ಇಜ್ಜೆಂದು ಸುನೀಲ್ ಕುಮಾರ್ ಪಂಡಿರು. ಬಿಜೆಪಿಡು ಕಾಸಗ ಸೀಟು ತಿಕ್ಕುನು ಪನ್ಪುಣವು ಭ್ರಮೆ, ಕಾಸಗ ಸೀಟು ತಿಕ್ಕುನೆಂದಾಂಡ 4 ಸರ್ತಿ ಗೆಂದೆರೆ ಯಾನು ಸಾಧ್ಯ ಇಜ್ಜಾಂಡು ರಾಜಕಾರಣಿನ ಪುದರ್ ಪಂಡದು ಹಾಳು ಉಪಯೋಗ ಮಲ್ಪುರು ಪಂಡ ಅಕ್ಕಿನ ಮಿತ್ತು ದಾಕ್ಷಿಣದಂತೆ ಕ್ರಮ ದೆತ್ತನೋಡು ಒಂದೆತ್ತ ಪಿರವುಡು ಏರು ಉಳ್ಳೇರೆಂದು ಪೊಲೀಸರು ಸರಿಯಾದ ತನಿಖೆ ಮಲ್ಪೊಡುಂದು ಸುನೀಲ್ ಕುಮಾರ್ ಪಂಡೀರು. ಬಿಜೆಪಿಯ ಹೆಸರಿನಲ್ಲಿ ಯಾರೂ ಕೂಡ ಮೋಸವನ್ನ ಮಾಡಬಾರದು. ಯಾವ ಸಿಸಿಬಿ ಅಧಿಕಾರಿಗಳು ಯಾರನ್ನ ಈಗಾಗಲೇ ಬಂಧಿಸಿದ್ದಾರೆ, ನನಗೆ ಅವರ ಮುಖಪರಿಚಯವೂ ಇಲ್ಲ, ಯಾವತ್ತೂ ಕೂಡ ನಾನು ಅವ್ರ ಜೊತೆ ಮಾತಾಡಿಲ್ಲ, ದೂರವಾಣಿಯಲ್ಲೂ ಕೂಡ ನಾನು ಅವ್ರ ಜೊತೆ ಮಾತುಕತೆಯನ್ನು ಮಾಡಿಲ್ಲ. ಆಕಸ್ಮಿಕವಾಗಿ ಯಾವುದೋ ಶುಭ ಸಮಾರಂಭಗಳಲ್ಲಿ ಕಾರ್ಯಕ್ರಮಗಳಲ್ಲೂ ಕೂಡ ನಾನು ಭೇಟಿಯಾಗಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಬಿಜೆಪಿನಲ್ಲಿ ಹಣದಿಂದ ಟಿಕೆಟ್ ಸಿಗುತ್ತೆ ಎನ್ನುವಂಥದ್ದೇ ಒಂದು ಭ್ರಮೆ. ಹಣದಿಂದ ಟಿಕೆಟ್ ಸಿಗುತ್ತೆ ಅಂತ ಆಗಿದ್ರೆ ನಾನು 4 ಬಾರಿ ಶಾಸಕನಾಗಿ ಗೆದ್ದು ಬರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇಂಥ ಪಾರ್ಟಿನಲ್ಲಿ ಯಾರೋ ರಾಜಕಾರಣಿಗಳ ಹೆಸರನ್ನು ಹೇಳಿ, ಪಾರ್ಟಿಗಳ ಹೆಸರನ್ನು ಹೇಳಿ ಹಣದ ದುರುಪಯೋಗವನ್ನು ಮಾಡುತ್ತಾರೆ ಅಂತಂದ್ರೆ ಅಂತವರ ಮೇಲೆ ನಿರ್ದಾಕ್ಷಿಣ್ಯವಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು. ಮತ್ತು ಈ ಘಟನೆಗಳು ಏನು ನಡೆದಿದೆ ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ಪೊಲೀಸ್ ಇಲಾಖೆಗಳು ತೆಗೆದುಕೊಂಡು ಹೋಗಬೇಕು. ಮತ್ತು ಈ ಘಟನೆಯಿಂದ ಯಾರ್ಯಾರಿದ್ದಾರೆ, ಇದನ್ನ ಯಾರು ಈ ರೀತಿ ದುರುಪಯೋಗವನ್ನು ಮಾಡ್ತಾ ಇದ್ದಾರೆ ಅಂತವರನ್ನ ಸಂಪೂರ್ಣವಾಗಿ ಮಟ್ಟ ಹಾಕಬೇಕು. ಒಂದು ಸಮಾಜದಲ್ಲಿ ರಾಜಕಾರಣಿಗಳ ಹೆಸರನ್ನ ಹೇಳಿ, ಪಾರ್ಟಿಗಳ ಹೆಸರನ್ನ ಹೇಳಿ ಈ ರೀತಿ ದೊಡ್ಡ ಪ್ರಮಾಣದ ಹಣವನ್ನು ಸಂಗ್ರಹ ಮಾಡುವಂತ ಒಂದು ಜಾಲ ಇವತ್ತು ಏನು ಕೆಲಸ ಮಾಡ್ತಾ ಇದೆ, ಇದು ಯಾವ ರಾಜಕೀಯ ಪಕ್ಷಕ್ಕೂ ಕೂಡ ಶೋಭೆಯನ್ನು ತರೋದಿಲ್ಲ. ಹಾಗಾಗಿ ಈ ಘಟನೆಯೇ ಒಂದು ಅಂತ್ಯ ಆಗಬೇಕು. ಆ ರೀತಿಯಾದಂತಹ ದೊಡ್ಡ ಕ್ರಮವನ್ನ ಪೊಲೀಸ್ ಇಲಾಖೆ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೀನಿ. ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ, ನನಗೇನು ಸಂಬಂಧ ಇಲ್ಲ. ನಾನು ಅದಕ್ಕೋಸ್ಕರ ಹೇಳಿದ್ದು, ನನಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲದಂತ ವಿಷಯ ಇದು. ಮತ್ತು ನಾನು ಯಾವತ್ತೂ ಕೂಡ ಅವ್ರ ಜೊತೆ ಮಾತುಕತೆಯನ್ನು ಮಾಡಲಿಲ್ಲ. ಹಾಗಾಗಿ ಪೊಲೀಸ್ ಇಲಾಖೆ ಇದನ್ನು ಮಟ್ಟ ಹಾಕಬೇಕು ಅಂತ ಆಗ್ರಹಿಸ್ತೇನೆ. ಮತ್ತು ಈ ಕುರಿತಂತೆ ಯಾವ ರೀತಿಯಾದಂತಹ ವಿಚಾರಣೆಗಳು ನಡೆಯುತ್ತೋ ಅದಕ್ಕೆ ನಾನು ಸಿದ್ಧ ಇದ್ದೇನೆ. ಮತ್ತು ಇದರ ಹಿಂದೆ ಫೋನ್ನಲ್ಲಿ ಯಾರ್ಯಾರು ಸಂಭಾಷಣೆಯನ್ನು ಮಾಡಿದ್ದಾರೆ, ಇದರ ಹಿಂದೆ ಯಾರ್ಯಾರಿದ್ದಾರೆ, ಯಾರ್ಯಾರನ್ನು ಸಂಪರ್ಕ ಮಾಡಿದ್ದಾರೆ ಅಂತವ್ರು ಎಲ್ಲರನ್ನೂ ಕೂಡ ಮಟ್ಟ ಹಾಕಬೇಕು. ಮತ್ತು ಈ ರೀತಿ ಬಿಜೆಪಿ ಹೆಸರನ್ನ ಹೇಳಿಕೊಂಡು ಅವಹೇಳನ ಮಾಡುವಂತ, ಬಿಜೆಪಿಗೆ ಪರೋಕ್ಷವಾಗಿ ಕಪ್ಪು ಚುಕ್ಕೆ ತರುವಂತ ಕೆಲಸವನ್ನ ಯಾರೂ ಕೂಡ ಮಾಡಬಾರದು. ಇಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾದಂತಹ ಕ್ರಮಗಳನ್ನು ಕೈಗೊಳ್ಳುವುದು. ದೇವಸ್ಥಾನದಲ್ಲಿ ಸಂತೆ ಏಲಮ್ಮಲ್ಪನ ಕ್ರಮ ಉಂತವಡು ಪನ್ಪನ ಬೇಡಿಕೆ ಕೈಸೇರಿನ ಹಂತೊಡು ಉಂಡೊಂದು ಕರ್ನಾಟಕ ರಾಜ್ಯ ಹಿಂದೂ ಜಾತ್ರೆ ಬೇರದಕ್ಕಳ ಸಂಘದ ಮರ್ಯಾದಿ ಗುರುಕಾರ್ಯರು ಮಹೇಶ್ ದಾಸ್ ಅಂತೇರು. ಕರ್ನಾಟಕ ರಾಜ್ಯ ಹಿಂದೂ ಜಾತ್ರೆ ಬೇರದಕ್ಕಳ ಸಂಘದ ಮುಖ್ಯ ಬೇಡಿಕೆಯಾದ ಪುನಃ ದೇವಸ್ಥಾನದಲ್ಲಿ ಸಂತೆ ಏಲಮ್ಮಲ್ಪನ ಕ್ರಮ ಉಂತವಡು ಪನ್ಪನ ಬೇಡಿಕೆ ಕೈಸೇರಿನ ಹಂತೊಡು ಉಂಡೊಂದು ಸಂಘದ ಮರ್ಯಾದಿ ಗುರುಕಾರ್ಯರು ಮಹೇಶ್ ದಾಸ್ ತಿಳಿಪಾದಿರು. ಈ ಬಗ್ಗೆ ಆರು ಮಾಹಿತಿ ಕೊರದು ಇಂಕಣ ಸಂಘ ತಾಪನೆ ಆದ ಆಜು ತಿಂಗಳು ಆವೊಂದು ಬತ್ತಂಡು ಸಂಘ ತಾಪನೆದ ಉದ್ದೇಶದಂಚ ದುಂಬು ಪೋಂದುಲ್ಲ ಇಂಚಿಪ ಸಂಘ ಅಧಿಕೃತ ಉದಿಪನಾತಂಡು ಏಲಂ ಕ್ರಮ ಉಂತವಡು ಪನ್ಪನವು ಮುಖ್ಯ ಸಂಗತಿ ಮೂಜಿ ತಿಂಗಳೊಡ್ದು ಪ್ರಯತ್ನ ಬರೊಂದುಲ್ಲ ಫಲ ಕುರುಪುನೆಟುಂಡು ಬೇಡಿಕೆಲೆಗೆ ಜಿಲ್ಲಾಧಿಕಾರಿ ಮರ್ಯಾದಿ ಕುರುಪುನಂಚ ತೋಜುಂಡು ಏಲಂ ಉಂತಾರೆ ದೇವಸ್ಥಾನಲೆಗೆ ಕೇನೊಂದುಲ್ಲ
ಸಂಘಗೂ ಸಹಾಯಕರೊಂದುಪ್ಪನ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್, ಶಾಸಕರು ವೇದವ್ಯಾಸ್ ಕಾಮತ್, ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿರಿಗೆ ಸೊಲ್ಮೆ ಸಂದವ, ಕೆಲವು ಸಂಘಟನೆಗಳು ಸಹಾಯ ಕೊರ್ತ ಅಕ್ಲಿಗೆ ಮೆಚ್ಚುಗೆ ತಿರಿಪಾವ, ಮಾತಾ ಸಂಘಟನೆಗಳು ರಾಜಕೀಯ ನಾಯಕರು ಸಾಕಾರ ಕೊರಡೊಂದು ಮಹೇಶ್ ದಾಸ್ ಕೇಂಡೊಂಡಿರು. ನಾವು ಸಂಘ ಸ್ಥಾಪನೆ ಮಾಡಿ ಸುಮಾರು 6 ತಿಂಗಳಾಗ್ತಾ ಬಂತು. ನಮ್ಮ ಸಂಘದ ಉದ್ದೇಶ ಪ್ರಮಾಣ ನಾವು ಹೋಗ್ತಾ ಇದ್ದೇವೆ. ಮೊನ್ನೆ ನಮ್ಮ ಸಂಘದ ಉದ್ಘಾಟನಾ ಸಮಾರಂಭ ಆಗಿದೆ. ಈಗ ನಮ್ಮ ಪ್ರೋಗ್ರಾಮ್ ಪ್ರೊಸೀಜರ್ ಏನಿದೆ ಅದನ್ನು ನಾವೀಗ ಮಾಡ್ತಾ ಹೋಗ್ತಿದ್ದೇವೆ. ಅದರಲ್ಲಿ ಮುಖ್ಯವಾಗಿರುವುದು ನಮ್ಮದು ಏಲಂ ವಿಷಯ. ಆ ಏಲಂ ವಿಷಯ ಬಗ್ಗೆ ನಾವು ಸುಮಾರು 3 ತಿಂಗಳು ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಅದಕ್ಕೆ ಈಗ ನಮಗೆ ಫಲ ಸಿಗ್ತಾ ಉಂಟು. ನಮ್ಮ ಡಿಮಾಂಡಿಗೆ ಜಿಲ್ಲಾಧಿಕಾರಿ DC ಅವರು ಮನ್ನಣೆ ಕೊಟ್ಟಾಗಿ ಕಾಣ್ತಾ ಉಂಟು. ನಾನು ಪ್ರಯತ್ನಪಟ್ಟ ಎಲ್ಲ ಪ್ರಯತ್ನಪಟ್ಟದೆಲ್ಲ ನಾವು ಸಕ್ಸಸ್ ಆಗ್ತಾ ಉಂಟು ಈಗ ಸದ್ಯ ಕಾಲದಲ್ಲಿ. ಹಾಗೆ ನಾವು ಒಂದು ಶಾಸನದ ಇನ್ನೊಂದು ಡಿಮಾಂಡ್ ಮಾಡಿದ್ದೇವೆ. ಅದರ ಪ್ರಕಾರ ನಮಗೆ ಇದರ ಬಗ್ಗೆ ಒಂದು ಆದೇಶ ಆಗಬೇಕಿತ್ತು. ಆ ಆದೇಶಕ್ಕೆ ಇನ್ನು ಕೆಲವೇ ದಿವಸದಿಂದ ಆಗ್ತದೆ ಅಂತ ನಮಗೆ ಒಂದು ಭರವಸೆ ಹುಟ್ಟಿದೆ. ಹಾಗೆ ಈ ವರ್ಷದಿಂದ ಏಲಂ ಬಗ್ಗೆ 90% ಜಾತ್ರೆಯಲ್ಲೆಲ್ಲ ಬಂದಾಗಬಹುದಂಥ ಶಕ್ಯತೆ ಇದೆ. ನಾವು ಯಾವ ಜಾತ್ರೆಯಲ್ಲಿ ಯಾವ ದೇವಸ್ಥಾನ ಏಲಂ ಆಗ್ತದೆ ಏಲಂ ನಡೆಸಲು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಅವರಿಗೆ ಆಡಳಿತ ಮಂಡಳಿ ಹತ್ರ ಹೋಗಿ ಮಾತಾಡ್ತಾ ಇದ್ದೇವೆ. ಈ ಎಲ್ಲ ನಮ್ಮ ಪ್ರಯತ್ನಕ್ಕೆ ನಮ್ಮ ಸಂಸದರಾದ ನಳಿನ್ ಕಟೀಲ್ ಮತ್ತು ನಮ್ಮ ಸಂಘಕ್ಕೆ ಬೆನ್ನೆಲುಬಾಗಿ ನಿಂತಿದ್ದ ವೇದವ್ಯಾಸ್ ಕಾಮತ್ ಅವರು, ಹಾಗೆ ನಮಗೆ ಮಾರ್ಗದರ್ಶನ ಮಾಡ್ತಿರುವ ಪೂಜ್ಯ ಸ್ವಾಮೀಜಿ ಶ್ರೀ ವಜ್ರದೇಹಿ ಮಠದವರು ಶ್ರೀ ರಾಜಶೇಖರ ಸ್ವಾಮೀಜಿಯವರು, ಇವರ ಸಹಕಾರ ತುಂಬ ಸಿಕ್ಕಿದೆ ನಮಗೆ. ಅದೇ ಪ್ರಕಾರ ನಾವು ಮುಂದುವರಿತಾ ಇದ್ದೇವೆ. ನಮಗೆ ನಮ್ಮ ಸಂಘದ ಕಾರ್ಯವೆಲ್ಲ ಇನ್ನು ಕೆಲವು ದಿನ ಎಲ್ಲರಿಗೂ ಗೊತ್ತಾಗಬಹುದು. ಜಯಂತಿ ಕಾರ್ಯಕ್ರಮಗಳಿಗೆ ರಜೆ ಕುರಿಯರಬಲ್ಲಿ ರಜೆಕೂರ್ನ ತಿರ್ಗಿರಪೋದು ಜಯಂತಿದ ಉದ್ದೇಶ ಮರತು ಬಿಡುಪೇರೆಂದು ರಾಜ್ಯದ ಪ್ರಾಥಮಿಕ ಬುಕ್ಕ ಪ್ರೌಢಶಾಲೆ ಬರವು ಮಂತ್ರಿ ಮಧು ಬಂಗಾರಪ್ಪ ಪಂತೇರು. ಬ್ರಹ್ಮಾವರಡು ಬ್ರಹ್ಮಶ್ರೀ ನಾರಾಯಣ ಗುರುಮಂದಿರ ಕಟ್ಟೆರೆ ಪಂಚಾಂಗ ಪಾಡದ 6 ಪಾತೀರಿಯರು. ಉಡುಪಿ ಜಿಲ್ಲೆದ ಬಿಲ್ಲವ ಸಮಾಜ ಸೇವಾ ಸಂಘ ಬ್ರಹ್ಮಾವರದ ಬ್ರಹ್ಮಶ್ರೀ ನಾರಾಯಣ ಗುರುಮಂದಿರ ಕಟ್ಟೆರೆ ಪಂಚಾಂಗ ಪಾಡೋನ ಲೇಸು ಐತಾರ நடத்துண்டு. ಧಾರ್ಮಿಕ ವಿಧಿವಿಧಾನೊಳಿನ ಕರಿತದು ಗುರುಮಂದಿರಗೂ ಪಂಚಾಂಗ ಪಾಡೀರು. ಸೋಲೂರು ಆರ್ಯ ಈಡಿಗ ಮಹಾಸಂಸ್ಥಾನದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ, ರಾಜ್ಯದ ಇಲ್ಲೆ ಬೊಕ್ಕ ಮಲ್ಲಶಾಲೆ ಬರವು ಮಂತ್ರಿ ಮಧು ಬಂಗಾರಪ್ಪ, ದುಂಬುದ ಮಂತ್ರಿ ವಿನಯ್ ಕುಮಾರ್ ಸೊರಕೆ, ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಪಣವಾಧಿಕಾರಿ ವಕೀಲೇರು ಆರ್ ಪದ್ಮರಾಜ್ ಇತ್ತದು ಪಂಚಾಂಗ ಪಾಡೀರು. ಸಭಾಲೀಸರು ಬ್ರಹ್ಮಾವರ ಬಿಲ್ಲವ ಸಮಾಜ ಸೇವಾ ಸಂಘದ ಗುರ್ಕಾರ್ಯರು BN ಶಂಕರ ಪೂಜಾರಿ ಎದುಕೊಂದು ಪಾತಿರ್ದು 1974-75 ಕಟ್ಟದ್ನ ಸಂಘಗೂ ಬಸವರಾಜ್ ಶಾಸಕರಾದ ಉಪನಗ ಮುಖ್ಯಮಂತ್ರಿ S ಬಂಗಾರಪ್ಪರು ಜಾಗೆ ಒದಗಾದು ಆರೇ ಕಟ್ಟೋಣ ಉದಿಪನ ಮಲ್ತದಿತ್ತಿರಂದು ಪಂಡಿರು. ಬ್ರಹ್ಮಾವರ ಬಿಲ್ಲವ ಸೇವಾ ಸಂಘ 1974-75ರಲ್ಲಿ ಅಂದು ನಮ್ಮ ಹಿರಿಯರು ಎಲ್ಲರೂ ಸೇರಿ ಕಟ್ಟಿದಂಥ ಈ ಬಿಲ್ಲವ ಸಂಘ, ಆ ಕಾಲದಲ್ಲಿ ಸಮಾಜ ಒಗ್ಗಟ್ಟಾಗಬೇಕು ಎಂಬ ಒಂದು ಕಲ್ಪನೆಯೊಂದಿಗೆ ದಿವಂಗತ ಡಾಕ್ಟರ್ ವಿಠಲ್ ಪೂಜಾರಿ ಹಾಗೂ ಅವರ ತಂಡ ಈ ಬಿಲ್ಲವ ಸಂಘವನ್ನು ರಚನೆ ಮಾಡಿತ್ತು. ದುಂಬುದ ಮಂತ್ರಿ ಸುನಿಲ್ ಕುಮಾರ್, ಒಡಿಪು ಶಾಸಕರು ಯಶಪಾಲ್ ಎ ಸುವರ್ಣ ಬೊಕ್ಕ ಬಿನ್ನೀರು ಸೇರಿದ ಲೇಸು ಉದಿಪನಾಂಡು. S ಬಂಗಾರಪ್ಪೆರ್ನ ಮಗೆ ಅದುಪುನ ಮಂತ್ರಿ ಮಧು ಬಂಗಾರಪ್ಪೆರಿಗೂ ಸಮ್ಮಾನದ ಮರ್ಯಾದೆ ಮಲ್ತೇರು. ಶಾಸಕರು ಯಶಪಾಲ್ ಎ ಸುವರ್ಣ ರಾಜ್ಯ ಮಟ್ಟದ ಭಾರಿ ಎಡ್ಡೆ ಮಾಸ್ಟರ್ ಪ್ರಶಸ್ತಿ ಪಡೆಯಿನ ಸುರೇಂದ್ರ ಕುಮಾರ್ ಕೋಟ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪಡೆಯಿನ ಸುನೀತಾ ಲೋಕನಾಥ ಬೊಕ್ಕ ಬ್ರಹ್ಮಾವರ ತಾಲೂಕುದ ಗ್ರಾಮ ಪಂಚಾಯತ್ ಬಿರುವೇರಿ ಸಮಾಜದ ಗುರ್ಕಾರ್ಯರು ಒತ್ತು ಗುರ್ಕಾರ್ಲಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಹಿರಿಯರು ದುಂಬುದ ಶಾಸಕರು ಬಸವರಾಜರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಮಧು ಬಂಗಾರಪ್ಪ ಪಾತಿರ್ದು ಅಮ್ಮೆರು ಉದಿಪನ ಮಲ್ತನ ಸಂಗೋಡು ಗುರುಮಂದಿರಗೂ ಶಿಲಾನ್ಯಾಸ ಕಾರ್ಯಕ್ರಮಟು ಪಾಲ್ದಿತೊನ್ನವು ಎನ್ನ ಭಾಗ್ಯ. ಗುರು ಜಯಂತಿ ಪಾಠ ಬೂಕ್ಲೆಡು ನಾರಾಯಣ ಗುರು ಬೊಕ್ಕ ಅಧ್ಯಯನ ಪೀಠ ಈ ಮೂಜಿ ಸಂಗತಿಡು ಒತ್ತಾಯ ಮಲ್ತಿತ್ತೆ. ಅಪಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮಲ್ಪುವೆ ಪಂಡಿರು. ನಿಗಮ ಮಂಡಳಿ ಮಲ್ತುಂಡಯ ಒಂದು ಐಟ್ ಕಾಸು ಬೋಡು, ಪಕ್ಷಭೇದ ಮರತದು ನೇನು ಕರ್ತವ್ಯ ಅಂದು ಮಲ್ಪೋಡು. ಜಯಂತಿ ಕಾರ್ಯಕ್ರಮಲೆಗ್ ರಜೆ ಕೊರಿಯರ ಬಲ್ಲಿ ರಜೆ ಕೊರುಂಡ ತಿರ್ಗೆರ ಪೋಪಿರು, ಉದ್ದೇಶ ಮರತು ಬಿಡುಪೇರು. ಕೇರಳ ಈತ್ ಮಿತ್ ಬರೆಯರ ಕಾರಣ ನಾರಾಯಣ ಗುರುಕುಲೊಂದು ಮಧು ಬಂಗಾರಪ್ಪೇರು ಪಂಡೇರು. ಶಿಲಾನ್ಯಾಸ ಹಾಕಬೇಕಾದ್ರೆ ನಾನು ಒಪ್ಕೊಂಡೆ, ನಾನು ಇಲ್ಲಿ ಬರಬೇಕು ಅಂತೇಳಿ. ಯಾಕೆಂದರೆ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಇದೇ ಕಲ್ಯಾಣ ಮಂಟಪಕ್ಕೆ ಜಾಗವನ್ನು ಕೊಟ್ಟು ಅವರೇ ಬಂದು ಶಂಕುಸ್ಥಾಪನೆಯನ್ನು ಮಾಡಿ ಹೋಗಿರ್ತಕ್ಕಂಥದ್ದನ್ನು ಇವತ್ತು ಸನ್ಮಾನ್ಯ ಶಂಕರ್ ಅವರು ನೆನಪು ಮಾಡಿಕೊಂಡ್ರು. ಆ ಸಂದರ್ಭದ ಉದ್ಘಾಟನೆಯೂ ಅವರೇ ಮಾಡಿದರು. 2007ರಲ್ಲಿ ಕರೆಕ್ಟ್ 2007ರಲ್ಲಿ ಉದ್ಘಾಟನೆ ಮಾಡಿದರು. ಅದು ನನಗನ್ಸುತ್ತೆ ಇವತ್ತು ನಾವು ಬಂದು ಈ ಕಾರ್ಯಕ್ರಮದಲ್ಲಿ ಒಂದು ಮಂದಿರವನ್ನು ಕಟ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಅಂತ ಹೇಳಿದರೆ ಶಿಲಾನ್ಯಾಸಕ್ಕೆ ನಾವು ಬಂದಿದ್ದೀವಿ ಅಂದರೆ ನನಗನ್ಸುತ್ತೆ
ಇದು ನನ್ನ ಪುಣ್ಯ ಭಾಗ್ಯ, ನಮ್ಮ ತಂದೆಯವರ ಆಶೀರ್ವಾದ ನೀವೆಲ್ಲರೂ ನನಗೆ ಕೊಟ್ಟಿದ್ದೀರಿ, ನಿಮ್ಮ ಮೂಲಕ ಬಂದಿದೆ ಅಂತಕ್ಕಂಥದ್ದು ಭಾವನೆ ಮೇಲೆ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಡೂರು ಅಸೋಸಿಯೇಟ್ಸ್ದ ವೆಬ್ಸೈಟ್ನ ಮಧು ಬಂಗಾರಪ್ಪ ಬಿಡುಗಡೆ ಮಲ್ತೀರು. ವಿನಯ್ ಕುಮಾರ್ ಸೊರಕೆ, ಸುನಿಲ್ ಕುಮಾರ್, ಯಶ್ಪಾಲ್ ಎ ಸುವರ್ಣ, ಆರ್ ಪದ್ಮರಾಜ್ ಇಂಚ ಬಿನ್ನಿರು ಪಾತಿರ್ದು ಎಡ್ಡೆಪ್ಪು ಬೈಕೇರು. ಸ್ವಾಮೀಜಿರು ಆಶೀರ್ವಚನ ಕುರಿಯರು. ಗುರಿಕಾರ್ಯರು ಸದಾನಂದ ಪೂಜಾರಿ, ಅಚ್ಯುತ ಆಮೀನ್, ಅಶೋಕ ಕೊಡವೂರು, ನಿರಂಜನ್, ಪ್ರವೀಣ್ ಪೂಜಾರಿ, ಶಿಲ್ಪಾ ಜಿ ಸುವರ್ಣ, ದೇವದಾಸ್ ಸುವರ್ಣ, ಮಹಿಳಾ ಸಂಘದ ಗುರುಕಾರ್ದಿ ವಸಂತಿ ಬೈಕಾಡಿ, ಮೋಹನ್ ಪೂಜಾರಿ ಸೇರಿನಂಚ ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡಿರು. ಅಲ್ಲ, ನಾರಾಯಣ ಗುರುಗಳು ಮಾಡಿದ ತನ್ನ ಅದ್ಭುತ ಸಾಧನೆಯನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅದ್ವೈತ ಚಿಂತನೆಯ ಅನೇಕ ಗ್ರಂಥಗಳನ್ನು ಬರೆದು ಜನಸಾಮಾನ್ಯರಲ್ಲಿ ಯಾವುದೇ ದಬ್ಬಾಳಿಕೆಯೋ ಅಲ್ಲ ಪ್ರತಿಭಟನೆಯೋ ಯಾವುದೂ ಇಲ್ಲದೆ ಮೌನ ಕ್ರಾಂತಿಯಿಂದ ಸಮಾಜವನ್ನು ಉನ್ನತ ಪಥಕ್ಕೆ ಕೊಂಡೊಯ್ದಂಥ ಒಬ್ಬ ದಿವ್ಯ ಪುರುಷ. ಜಾತಿ ಭೇದ ಮತದ್ವೇಷ ಯಾವುದೊಂದು ಇಲ್ಲದೆ ಸರ್ವರು ಸಹೋದರಂತೆ ಬಾಳುವ ತಾಣವಿದು ಅಂತ ಬರೆದಿದ್ದ ಒಂದು ಕ್ಷೇತ್ರದ ಎದುರಿಗೆ ಒಂದು ಬೋರ್ಡ್ ಹಾಕಿದರೆ ಪ್ರಪ್ರಥಮವಾಗಿ ಅದು ನಾರಾಯಣ ಗುರುಗಳು. ಇವತ್ತಿನ ತನಕ ಯಾವುದೇ ಭಾರತೀಯ ಋಷಿಮುನಿಗಳು ಇಂಥ ಒಂದು ದೃಢ ನಿರ್ಧಾರವನ್ನು ಕೈಗೊಳ್ಳಿಲ್ಲ. ಹಾಳು ಬುಡ್ದು ಎಡ್ಡೆಂದಿನ ಮಾತ್ರ ಮನಸ್ಸಿಗದೆ ತಂದು ಹೃದಯದ ಆರೋಗ್ಯ ಕಾತೋನಿಯರ ಸಾಧ್ಯ ಅಂದು ಕುಡ್ಲ ಸಂಚಾರ ವಿಭಾಗದ ಎಸಿಪಿ ಗೀತಾ ಕುಲಕರ್ಣಿ ಬಂದರು. ಹೃದಯ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಾಯರೆ ಐತರ ಕುಡ್ಲಡ್ ಕೆಎಂಸಿ ವುಮೆನ್ ಆ್ಯಂಡ್ ವಾಕ್ ವಾವ್ ಕಾರ್ಯಕ್ರಮ ಉದಿಪನ ಮಲ್ತೇರು. ಕುಡ್ಲದ ಮುಖ್ಯ ಮಾರ್ಗಲಡಿ ಕೆಂಪಂಗಿ ಪೊಂಜಲಿನ ಕಾರ್ಬಾರ್ ನೆತ್ತಿರ ವರ್ಣದ ಕೆಂಪಂಗಿ ఒక పచ్చ ಟುಪ್ಪಿ ಪಾಡ್ನ ಪೊಂಜೋಕ್ಲು ಜವಂದಿಲು ಪೊಂಜನಕ್ಲು ಹಾರ್ಟ್ ಟು ಹಾರ್ಟ್ ಶೇರ್ ದಿ ಲವ್ ಜೋರ್ಸೆ ಚಲೆಂಗೆ ಲಾಂಗ್ ಜಿಯಂಗೆ ಇಂಚ ಘೋಷಣೆಲಿನ ಪಾಡೊಂದು ಬರ್ಸ ಬರೊಂದಿತ್ತನಲ್ಲ ಲೆಕ್ಕೋಗ್ದಿತ್ತನಂದೆ ಭಾರಿ ಉಮೀದ್ ಐತಾರ 2 ಕಿಲೋಮೀಟರ್ ದಾತ ದೂರ ನಡತೀರಿ. ಹೃದಯದ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಾರೆ ಕುಡ್ಲದ ಕೆಎಂಸಿ ವುಮೆನ್ ಆ್ಯಂಡ್ ವಾಕ್ ವಾವ್ ಕಾರ್ಯಕ್ರಮವನ್ನು ಕುಡ್ಲಡ ಅಟೆಂಡ್ ಮಲ್ತಿತ್ತೇನೆ. ಕಾಂಡೆ ಆಜರಿಕೆ ಜ್ಯೋತಿ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ದಲ್ಲಿ ಪಡೆದು ಕಾರ್ಯಕ್ರಮ ಶುರುವಾದ ಅತ್ತವರ ಕಾಪ್ರಿಗುಡ್ಡೆ ಮರೀನಾ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಕೈತಲ ಅಕೇರಿಯಾಂಡ್ ಕುಡ್ಲ ಸಂಚಾರಿ ವಿಭಾಗದ ಇಸಿಪಿ ಗೀತಾ ಕುಲಕರ್ಣಿ ವುಮೆನ್ ಆ್ಯಂಡ್ ವಾಕ್ ಕಾರ್ಯಕ್ರಮವನ್ನು ಉದಿಪನ ಮಲ್ತೇರೆ. ಮಣಿಪಾಲ್ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ದ ಡೀನ್ ಡಾಕ್ಟರ್ ಅಶಿತಾ ಉಪ್ಪೂರು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೆಡಿಕಲ್ ಆಫೀಸರ್ ಡಾಕ್ಟರ್ ಪ್ರಿಯಾಂಕಾ ಶೇಖರ್ ಬಿನ್ನಿರಾದಿದ್ದೇನೆ. ರಾಷ್ಟ್ರಮಟ್ಟದ ಗೊಬ್ಬುದಾರ ವರ್ಷ ಬೊಲ್ಪು 11 ನಡಪುನ ಈ ಕಾರ್ಯಕ್ರಮಟ್ಟು ದುಂಬಿತ್ತೇರು. 1,000 ಜನ ಪಾಲ್ಗೊಂಡಿರು. ಕೆಎಂಸಿ ಆಸ್ಪತ್ರೆ ಜ್ಯೋತಿ ಅಂಬೇಡ್ಕರ್ ಸರ್ಕಲ್ದ ಹೃದಯ ಸೀಕು ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ನರಸಿಂಹ ಪೈ ಪಾತಿರ್ದು ಸೆಪ್ಟೆಂಬರ್ 29ಕ್ಕೆ ನಡಪನ ವಿಶ್ವ ಹೃದಯ ದಿನಾಚರಣೆದಲ್ಲೇ ಕೂಡ ಈ ಕಾರ್ಯಕ್ರಮ ಪಾಡೊಂದು ಅಂದು ಪಂಡಿರು. In terms of procedures, in terms of health care, but we are not behind in terms of awareness. Every year, for the last almost 15 years, we have been organizing awareness walk, awareness talk, awareness run, and this year our focus was on women. We all get woken up when the celebrities are at fault or the celebrities have health issues. And this year we in the department thought that we must dedicate this year's World Heart Day to the women who rarely take care of their hearts. So I think with that initiative we have started this program. We have had awareness talk to enlighten on the symptoms of cardiac diseases and see that women don't neglect their health. We all know that they take care of the entire family and keeping their priorities at the back.
So this year we have put you on the forefront, and responding to our invitation were three dynamic ladies who have agreed to be here today. Madam Geeta Kulkarni, we are thankful to you. I know how busy she is with the law and order, but despite all that she said, yes, I'm going to be there and join with all of you. Thank you, madam. ಮಾಹೆ ಕುಡ್ಲ ಕ್ಯಾಂಪಸ್ದ ಜತೆ ಕುಲಾಧಿಪತಿ ಡಾಕ್ಟರ್ ದಿಲೀಪ್ ಜಿ ನಾಯಕ್ ಪಾತಿರ್ದು ಇಲ್ಲಡ ಕುಟುಂಬ ತೂವನ್ನ ಪೊಂಜನಕ್ಲು ಅಕನ ಹೃದಯ ಆರೋಗ್ಯದ ಬಗ್ಗೆ ಹೆಚ್ಚ ಕಾಳಜಿದಿತು ನೋಡುವುದು ಪಂಡೇರು. Just shows our commitment to the gender parity, and I'm very happy that Dr. Nasim Pai has taken this initiative along with Mr. Rakesh and Mr. Sagir Siddiqui to concentrate on women, because now it was like a men's disease, but now we know that it can happen to everyone. And please take care of your heart, because the women run the family. Anything happening to the women, the family is totally affected and devastated. So please take care. Have a nice day. Thank you. ಗೀತಾ ಕುಲಕರ್ಣಿ ಉದಿಪನ ಭಾಷಣ ಮಲ್ತದು ಎಡ್ಡೆ ತೆನಸು ಎಡ್ಡೆ ಚಿಂತನೆ ಪಾತೆರಲ್ಲಿಡಿದು ಮನಸ್ಸಿಗೆ ಒರಿಕ ಒಪ್ಪುಂಡು ಹಾಳೆ ಬುಡ್ದು ಎಡ್ಡೆಂದಿನ ಮಾತ್ರ ಮನಸ್ಸಿಗೆ ತಂದು ಹೃದಯದ ಆರೋಗ್ಯ ಕಾತೊನೆರೆ ಸಾಧ್ಯ ಅಂತ ಪಂಡಿರು. To be enjoyable your life is okay, but to be helpful to each other, to be compassionate, to be honorable is also a life. To help each other, have a beautiful heart. So, one Mr., the greatest educationist, you might have heard about his name, Gururaj Karajgi. He said, if you want to learn something, if you want to practice something, if you want to be healthy, if you want to be fit, you have to take the good things into your heart. Okay? If you want see any bad things or anything happens bad, so take into brain and live it and ignore it. So please, all good things take into your heart, enjoy your life, be fit, healthy. Thank you very, very much, and I wish you all the best once again for arranging such a wonderful function. So please follow traffic rules. That is the slogan. Please follow traffic rules. Yes. Thank you so much. ಕೆಎಂಸಿ ಪ್ರಾದೇಶಿಕ ಮುಖ್ಯ ಕಾರ್ಯತೂವನ್ನ ಅಧಿಕಾರಿ ಸಗ್ಗೀರ್ ಸಿದ್ದಿಕ್, ಹೃದಯ ಸೀಕೆ ಎಡೆನತೀರಿನ ಡಾಕ್ಟರ್ MN ಭಟ್, ಡಾಕ್ಟರ್ ರಾಜೇಶ್ ಭಟ್, ಡಾಕ್ಟರ್ ಮನೀಶ್ ರೈ, ಡಾಕ್ಟರ್ ಹರೀಶ್ ರಾಘವನ್, ಡಾಕ್ಟರ್ ಐರಿಶ್ ಶೆಟ್ಟಿ ಬೊಕ ಬೇತೆ ಬೇತೆ ಡಾಕ್ಟರ್ನಕ್ಲು ಕಲ್ಪನಕ್ಲು ಕಲ್ಪವನ ಅತ್ತಂದಿ ಬಾಕಿ ಕರ್ತವ್ಯ ಎಡುಪುನಕ್ಲು ಸಂಘ ಸಂಸ್ಥೆನ ಸದಸ್ಯರು ಪಾಲ್ಗೊಂಡಿರು. ಪೊಂಜಲಿನ ನಡಪುನ ಕಾರ್ಯಕ್ರಮಟು ಭಾರಿ ಎಡ್ಡೆ ಕೂಟ ಸಂಸ್ಥೆ, ಭಾರಿ ಉಮೇದು ತೋಜೈನ ಕೂಟ, ಭಾರಿ ಎಡ್ಡೆ ಘೋಷಣೆ, ಭಾರಿ ಎಡ್ಡೆ ಪ್ಲೇ ಕಾರ್ಡ್ ಎಗ್ಗೆಲಿಡು ಇನಾಮಲಿನ ಪಟ್ಟಿಯರು. ಮಣ್ಣದ ಗಣಪತಿ ಮೂರ್ತಿ ಕಲಾವಿದರು ಚೌತಿ ಪರ್ಬಗಾನಗ ಗಣಪತಿ ದೇವರನ ಮೂರ್ತಿಗಳನ್ನು ತಯಾರು ಮಾಡ್ತದು ಗಣೇಶೋತ್ಸವಗೂ ಬುಡ್ದು ಕೊರ್ಪುನ ಅಂಬೇರ್ಪುಡುಲ್ಲೇರು. ಒಡಿಪು ಜಿಲ್ಲೆ ಕಿದಿಯೂರ್ದ ಭಾಸ್ಕರ ಕೋಟೆಯನ್ನು ಕರಿನ 35 ವರ್ಷಲಿಡ್ದು ಮೂರ್ತಿ ತಯಾರು ಮಾಡ್ತೊಂದುಲ್ಲೇರು. ಉಡಿಪು ಜಿಲ್ಲೆ ಕಿದಿಯೂರ್ದ ಭಾಸ್ಕರ ಕೋಟೆಯನ್ನು ಕರಿನ 35 ವರ್ಷಲಿಡ್ದು ಊರ್ದ ಸುತ್ತಮುತ್ತದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಲೆಗ್ ಗಣಪತಿ ಮೂರ್ತಿ ತಯಾರು ಮಲ್ತು ಕೊರೊಂದುಲ್ಲೇರು. 2 ತಿಂಗಳುಡ್ದಿಂಚ ಗಣಪತಿ ಮೂರ್ತಿ ಮಲ್ಪನ ಕಾರ್ಯಡುಲ್ಲೇರು ಭಾಸ್ಕರ್ ಕೋಟೆಯನ್ನು. ಗೌರಿ ಪರ್ಬದಾನಿ ಬೊಕ್ಕ ಐತ ದುಮ್ಮುನಾನಿ ಮಣ್ಣದ ಗಣಪತಿ ಮೂರ್ತಿಗ್ ಅಕೇರಿಗ್ ಆವಡಾಯಿನ ಪೊರ್ಲು ಪೊಲಿಕೆನು ಮಾತ ಇರುವೇರು ಪೊಂಜೋಕುಲು ಬೊಕ್ಕ ಬೊಡೆದಿ ಒಟ್ಟು ಸೇರ್ದು ಪಡಿಮೂಡಾವುಂದುಲ್ಲೇರು. ಕಾಪು ಮಲ್ಪೆ ಮಣಿಪಾಲ ಸಾರ್ವಜನಿಕ ಗಣೇಶೋತ್ಸವದ ಮಾಮಲ್ಲ ಗಣಪತಿ ಮೂರ್ತಿಗಳನ್ನ ಈ ಕಲಾವಿದರು ಮಲ್ತೊಂದುಲ್ಲೇರು. ಐತ ಒಟ್ಟುಗೂ ಇಲ್ಲಡು ಕುಲ್ಲವನ ಎಲ್ಯ ಬಾಮಕುಮಾರನ್ನ ತಯಾರು ಮಲ್ತದೀತೇರು. ಭಾಸ್ಕರ ಕೋಟೆಯನ್ ಕುಟುಂಬದ ಕೆಳಗೆ ಚೌತಿ ಸಂಭ್ರಮದ ಪರ್ಬಾದುಂಡು. ನನ್ನ
ಪೇಂಟಿಂಗ್ ವರ್ಕ್ ಸುರುಟ ಅವೊಂದತ್ತು ಅವೇಡ್ ಬಕ್ಕ ಬಾಕಿ ದಖಲ್ ಮತ್ತು ಗಣಪತಿ ಮಲ್ಪನ ತೂತು ಎಂಕಲ ಉಮ್ಮೆದ ಅದು ಏನೆಲ್ಲ ಸ್ಟಾರ್ಟ್ ಮಲ್ತಿ ನೆಡುವಕ್ಕ ಸ್ಟಾರ್ಟ್ ಮಲ್ಪನ ಎಂಕೈತ ಬಗ್ಗೆ ದಾಲ ನಾಲೆಜ್ ಇಜ್ಜಿ ಆ ಪೊರ್ತುಡು ಏನು ಬೈ ಕಟ್ಟದು ಐಟು ಫುಲ್ಲು ಬಣ್ಣ ಮೆಸದು ಗಣಪತಿ ಮಲ್ತು ಒಂದಿತ್ತೀನಿ ಆ ಗಣಪತಿನ ದೆರ್ಪೆರೆಗೆ ಪತಂಪೋರಿಗೆ ಭಾರಿ ಕಷ್ಟ ಒಂದುತ್ತುಂಡು ಅವೇಡು ಬೊಕ್ಕ ಏನು ಇಂಚೆ ಟೊಳ್ಳು ಮಲ್ತದ್ದು ಮಲ್ಪನ ಗಣಪತಿ ಮಲ್ತೀನಿ ಅಪಗ ಸ್ಟಾರ್ಟಿಂಗ್ ಮಲ್ಪನ ಗಣಪತಿ ಎಂಕ್ ಒಂಜಿ ಗಣಪತಿಗೆ 3 ತಿಂಗಳು ತಾಗ್ದು ಇತ್ತೆ 3 ತಿಂಗಳು ಇದು ಗಣಪತಿ ಅವನುಂಡು ಎನ್ನ ಪಪ್ಪ 31 ವರ್ಷದಿಂಚಿ ಗಣಪತಿ ಮಲ್ತೊಂದುಲ್ಲೇರು ಸೊ ಎಲ್ಲಿಯೊಪ್ಪನ ಮಲ್ಪೆಡ್ ಮಲ್ತೊಂದಿತ್ತೇರು ಆ್ಯಂಡ್ ಅದಾಗ ಇಂಕಲ್ ಜಸ್ಟ್ ಇಂಕಲ್ ಸ್ಕೂಲು ಪೋಂದಿತ್ತಿನ ಟೈಮ್ ಸೊ ಅಂಚ ಅದೇ ಪೋದು ಜಸ್ಟ್ ತೂವೊಂದು ಪೂರ ಬರೋಂದಿತ್ತ ಹೆಚ್ಚು ಹೆಲ್ಪ್ ಮಲ್ಪೆರೆ ಆವೊಂದಿತ್ತಜಿ ಬೊಕ್ಕ ಇಂಕಲ್ ಗ್ರ್ಯಾಜುವಲಿ ಯಾರು ಮುಲ್ಪ ಇಲ್ಲಡ್ ಮಲ್ಪೆರೆ ಸ್ಟಾರ್ಟ್ ಮಲ್ತೇರು ಅಪ್ಪಗ ಇಂಕಲ್ ಪೂರ ಹೆಲ್ಪ್ ಮಲ್ಪುವಾರೀಗ ಎಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊನ್ನೆರು.